ಈ ಬೆಟ್ಟಗಳ ಸಾಲಿನಿಂದಲೇ ಕರ್ನಾಟಕದಲ್ಲಿ ಜೋರಾಗಿ ಮಳೆಯಾಗುತ್ತೆ. ಈ ಬೆಟ್ಟಗಳ ಸಾಲಿನಲ್ಲಿವೆ ಭಯಾನಕ ಬೆಟ್ಟ ಗುಡ್ಡಗಳು. ಈ ಬೆಟ್ಟಗಳ ಸಾಲಿನಲ್ಲಿವೆ ಭಯ ಹುಟ್ಟಿಸುವ ಕಂದಕಗಳು. ಈ ಬೆಟ್ಟಗಳ ಸಾಲಿನಲ್ಲಿವೆ ವಿಶ್ವವಿಖ್ಯಾತ ಜಲಪಾತಗಳು. ಈ ಬೆಟ್ಟಗಳ ಸಾಲಿನಲ್ಲೇ ಹುಟ್ಟುತ್ತವೆ ಜೀವನದಿಗಳು. ಹೌದು ಸ್ನೇಹಿತರೆ, ಅದುವೇ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಪಶ್ಚಿಮ ಘಟ್ಟಗಳ ಕೆಲವೊಂದು ಇಂಟ್ರೆಸ್ಟಿಂಗ್ ಹಾಗೂ ನಿಗೂಢ ಮಾಹಿತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸಹ್ಯಾದ್ರಿ ಬೆಟ್ಟಗಳು ಎಂದು ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಯುದ್ದಕ್ಕೂ ಇರುವ ಒಂದು ಪರ್ವತ ಶ್ರೇಣಿಯಾಗಿದೆ. ಈ ಪರ್ವತ ಶ್ರೇಣಿಗಳು ಹಿಮಾಲಯಕ್ಕಿಂತ ಹಳೆಯದು ಎಂದು ನಂಬಲಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ, ಅಲ್ಲದೆ ವಿಶ್ವದ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾಗಿದೆ. ಈ ಪಶ್ಚಿಮ ಘಟ್ಟಗಳು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿವೆ. ಇದೇ ಕಾರಣ ಇವುಗಳನ್ನ ಪಶ್ಚಿಮ ಘಟ್ಟಗಳೆಂದು ಕರೆಯಲಾಗುತ್ತದೆ. ಈ ಪಶ್ಚಿಮ ಘಟ್ಟಗಳು ಗುಜರಾತ್ ಬಳಿ ತಾಪ್ತಿ ನದಿಯಿಂದ ಪ್ರಾರಂಭವಾಗಿ ದಕ್ಷಿಣದ ತುತ್ತುದಿಯಾಗಿರುವ ಕನ್ಯಾಕುಮಾರಿಯವರೆಗೂ 1600 ಕಿಲೋಮೀಟರ್ನಷ್ಟು ಹರಡಿಕೊಂಡಿವೆ. ಈ ಪಶ್ಚಿಮ ಘಟ್ಟಗಳ ಪಶ್ಚಿಮದಲ್ಲಿ ನಿಮಗೆ ಸಿಂಧೂ ಸಮುದ್ರ, ಅಂದ್ರೆ ನೀವು ಕರೆಯುವ ಅರಬ್ಬಿ ಸಮುದ್ರ ಉದ್ದಕ್ಕೂ ಗೋಡೆಯ ಹಾಗೆ ನಿಂತುಕೊಂಡಿದೆ. ಹೇಗೆ ಪಶ್ಚಿಮದ ಸಮುದ್ರ ತಟದಲ್ಲಿ ಪಶ್ಚಿಮ ಘಟ್ಟಗಳಿದೆಯೋ ಅದೇ ರೀತಿ ಪೂರ್ವ ಘಟ್ಟಗಳು ಕೂಡ ಇವೆ. ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ. ಈ ಪಶ್ಚಿಮ ಘಟ್ಟಗಳು ಗೋಂಡ್ವಾನ ಮಹಾಖಂಡದ ವಿಭಜನೆ ಸಮಯದಲ್ಲಿ ಈ ಪರ್ವತಗಳು ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿದ್ದವು ಎಂದು ಭೂವಿಜ್ಞಾನದ ಪುರಾವೆಗಳು ಸೂಚಿಸುತ್ತವೆ. ಹಿಂದೊಮ್ಮೆ ಈ ಪಶ್ಚಿಮ ಘಟ್ಟಗಳು ಈಗಿರುವ ಆಫ್ರಿಕಾದ ಮಡಗಾಸ್ಕರ್ ಬಳಿ ಇದ್ದವು. ಕಾಲಕ್ರಮೇಣ ಇವು ಕೋಟ್ಯಾನುಕೋಟಿ ವರ್ಷಗಳ ಸತತ ಪ್ರಯಾಣದ ನಂತರ ಇವು ಈಗಿರುವ ಭಾರತಕ್ಕೆ ಬಂದು ಸೇರಿಕೊಂಡಿವೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಈ ಪಶ್ಚಿಮ ಘಟ್ಟಗಳು ಹಲವಾರು ಚಿಕ್ಕ ಪುಟ್ಟ ನದಿಗಳಿಗೆ ಜನ್ಮದಾತ ಆಗಿದೆ. ಮುಖ್ಯವಾಗಿ ನಮಗೆ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳು ಹುಟ್ಟೋದು ಈ ಪಶ್ಚಿಮ ಘಟ್ಟಗಳ ಬೆಟ್ಟದಲ್ಲಿಯೇ. ವಿಶೇಷತೆ ಏನೆಂದರೆ ಈ ಎಲ್ಲಾ ನದಿಗಳು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಹರಿದು ಮುಂದೆ ಬಂಗಾಳ ಕೊಲ್ಲಿಯನ್ನ ಸೇರಿಕೊಳ್ಳುತ್ತವೆ. ಪಶ್ಚಿಮ ಘಟ್ಟಗಳ ವಿಶೇಷತೆ ಏನೆಂದರೆ ಇವು ಪಶ್ಚಿಮ ದಿಕ್ಕಿನಲ್ಲಿ ಭಾರಿ ಇಳಿಜಾರು ಕಾಣುತ್ತದೆ. ಹಾಗೆಯೇ ಪೂರ್ವದಲ್ಲಿ ಅವು ಮಂದಗತಿಯಲ್ಲಿ ಇಳಿಜಾರನ್ನ ಪಡೆಯುತ್ತವೆ. ಅಂದರೆ ಪಶ್ಚಿಮದಲ್ಲಿ ಹಲವಾರು ಕಂದಕಗಳು ಇದಕ್ಕೆ ಸಾಕ್ಷಿಯಾಗಿವೆ. ಹೀಗಾಗಿ ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕೆಂದರೆ ಅವರು ಹೆಚ್ಚಾಗಿ ಪೂರ್ವದಿಂದ ಪ್ರಾರಂಭ ಮಾಡಿ ಈ ಬೆಟ್ಟಗಳನ್ನು ಹತ್ತುತ್ತಾರೆ. ಆದರೆ ಪಶ್ಚಿಮದಿಂದ ಯಾರು ಕೂಡ ಈ ಸಾಹಸ ಮಾಡಲು ಹೆದರುತ್ತಾರೆ. ಈ ಪಶ್ಚಿಮ ಘಟ್ಟಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಡಿಕೊಂಡಿವೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಪಶ್ಚಿಮ ಹಿಮಾಲಯದ ಮೌಂಟ್ ಎವರೆಸ್ಟ್ ಪರ್ವತ ನಂತರ ಭಾರತದ ಉಪಖಂಡದಲ್ಲಿ ಅತಿ ಎತ್ತರದ ಬೆಟ್ಟ ಈ ಪಶ್ಚಿಮ ಘಟ್ಟಗಳಲ್ಲಿ ಕಾಣೋದು. ಈ ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಎತ್ತರ ಸರಿಸುಮಾರು 1200 ಮೀಟರ್ ಆಗಿದೆ. ವಿಶೇಷತೆ ಏನೆಂದರೆ ಈ ಬೆಟ್ಟಗಳ ಎತ್ತರ ಕ್ರಮೇಣವಾಗಿ ಉತ್ತರದಿಂದ ಅಂದ್ರೆ ಗುಜರಾತ್ನಿಂದ ದಕ್ಷಿಣಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ಅಂದ್ರೆ ಗುಜರಾತ್ನಲ್ಲಿ ಈ ಬೆಟ್ಟಗಳ ಎತ್ತರ ಕಡಿಮೆ ಇದ್ದರೆ ದಕ್ಷಿಣದ ಕೇರಳದಲ್ಲಿ ಈ ಬೆಟ್ಟಗಳ ಎತ್ತರ ಜಾಸ್ತಿ ಆಗುತ್ತಿದೆ. ಇದೇ ಕಾರಣ ಕೇರಳದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಇರೋದು. ಅದನ್ನೇ ಅನ್ನಾಮುಡಿ ಎಂದು ಕರೆಯುತ್ತಾರೆ. ಇದರ ಎತ್ತರ ಸರಿಸುಮಾರು 2695 ಮೀಟರ್ಗಳಾಗಿವೆ. ಇದೇ ಕಾರಣ ಇದನ್ನ ದಕ್ಷಿಣ ಭಾರತದ ಅತಿ ಎತ್ತರದ ಬೆಟ್ಟವೆಂದೇ ಪರಿಗಣಿಸಲಾಗಿದೆ. ಇನ್ನು ಪಶ್ಚಿಮ ಘಟ್ಟಗಳ ಇನ್ನೊಂದು ಅತಿ ಎತ್ತರದ ಬೆಟ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮುಳ್ಳಯ್ಯನಗಿರಿ ಬೆಟ್ಟವಾಗಿದೆ. ಇದರ ಎತ್ತರ ಸರಿಸುಮಾರು 1925 ಮೀಟರ್ ಆಗಿದೆ. ಇದನ್ನ ಕರ್ನಾಟಕದ ಮೌಂಟ್ ಎವರೆಸ್ಟ್ ಎಂದೇ ಕರೆಯುತ್ತಾರೆ. ಕಾರಣ ಇದು ಕರ್ನಾಟಕದ ಅತಿ ಎತ್ತರದ ಬೆಟ್ಟವಾಗಿದೆ. ಈ ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ಹವಾಮಾನ ಮತ್ತು ಋತುವನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಇದು ಸಿಂಧೂ ಸಮುದ್ರದಿಂದ ಅಂದ್ರೆ ಅರಬ್ಬಿ ಸಮುದ್ರದಿಂದ ಪೂರ್ವಕ್ಕೆ ಹರಿಯುವ ಮಳೆಗಾಲದ ಮನ್ಸೂನ್ ಗಾಳಿಯನ್ನ ತಡೆಯುತ್ತವೆ. ಇದರ ಪರಿಣಾಮವಾಗಿ ಪಶ್ಚಿಮ ಕರಾವಳಿಯಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತದೆ. ಭಾರತದ ಉಪಖಂಡದಲ್ಲಿ ಮುಂಗಾರು ಮಳೆ ಆಗುವುದಕ್ಕೆ ಪ್ರಮುಖ ಪಾತ್ರವನ್ನ ಈ ಪಶ್ಚಿಮ ಘಟ್ಟಗಳೇ ವಹಿಸುತ್ತವೆ. ಮಾಹಿತಿಯ ಪ್ರಕಾರ ಇಲ್ಲಿ ಸರಿಸುಮಾರು ವರ್ಷಕ್ಕೆ 200ರಿಂದ 250 ಸೆಂಟಿಮೀಟರ್ ಮಳೆಯಾಗುತ್ತದೆ. ಇದೇ ಕಾರಣ ನೀವು ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ಪ್ರತಿ ವರ್ಷ ಭಾರಿ ಮಳೆ ಆಗುವುದನ್ನ ಗಮನಿಸಬಹುದು. ಪಶ್ಚಿಮ ಘಟ್ಟಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ಪಶ್ಚಿಮ ಘಟ್ಟಗಳು ಈ ಭಾಗ ಹೆಚ್ಚಾಗಿ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಹರಡಿಕೊಂಡಿವೆ. ಮಧ್ಯ ಪಶ್ಚಿಮ ಘಟ್ಟಗಳು ಈ ಭಾಗವು ಹೆಚ್ಚಾಗಿ ಗೋವಾ ಮತ್ತು ಕರ್ನಾಟಕದಲ್ಲಿ ಹರಡಿಕೊಂಡಿವೆ. ಇನ್ನು ದಕ್ಷಿಣ ಪಶ್ಚಿಮ ಘಟ್ಟಗಳು ಹೆಚ್ಚಾಗಿ ನಾವು ಕೇರಳ ಮತ್ತು ತಮಿಳುನಾಡಲ್ಲಿ ಕಾಣಬಹುದು.
ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಆಗುವುದರಿಂದ ಇಲ್ಲಿ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಕೂಡ ಕಾಣಬಹುದು. ಹೀಗಾಗಿ ಇಲ್ಲಿ ನಾವು ಹಲವಾರು ಜಲಪಾತಗಳನ್ನ, ಕೆರೆ ಗುಂಡಿಗಳನ್ನ ಕೂಡ ಕಾಣಬಹುದು. ಅಷ್ಟೇ ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶವು ಜೀವ ವೈವಿಧ್ಯಮಯ ತಾಣವಾಗಿದೆ, ಅಂದ್ರೆ ಬಯೋಡೈವರ್ಸಿಟಿಗೆ ಹೆಸರುವಾಸಿಯಾಗಿದೆ. ಹೀಗಾಗಿ ಇಲ್ಲಿ ನೀವು 325ಕ್ಕೂ ಹೆಚ್ಚು ಅಳಿವಿನಂಚಿಲಿರುವ ಪ್ರಭೇದಗಳನ್ನ ಕಾಣಬಹುದಾಗಿದೆ. ಹೀಗಾಗಿ ಸಾವಿರಾರು ಜಾತಿ ಪ್ರಾಣಿಗಳಿಗೆ ಈ ಪಶ್ಚಿಮ ಘಟ್ಟ ನೆಲೆಯಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶವು ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನ ಹೊಂದಿದ್ದು 2022ರಲ್ಲಿ ಅಂದಾಜು 985 ಹುಲಿಗಳು ಇಲ್ಲಿ ಕಂಡು ಬಂದಿವೆ. ಅಷ್ಟೇ ಅಲ್ಲದೆ ಈ ಪ್ರದೇಶವು ಅತಿ ದೊಡ್ಡ ಭಾರತೀಯ ಆನೆಗಳ ಜನಸಂಖ್ಯೆಯನ್ನು ಕೂಡ ಕಾಣಬಹುದು. ಕರ್ನಾಟಕದ ಆಗುಂಬೆಯನ್ನ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದೇ ಕೂಡ ಕರೆಯಲಾಗುತ್ತದೆ. ಇದು ಕೂಡ ಪಶ್ಚಿಮ ಘಟ್ಟದಲ್ಲೇ ಬರುತ್ತದೆ. ಕರ್ನಾಟಕದಲ್ಲಿ ಈ ಪಶ್ಚಿಮ ಘಟ್ಟಗಳು ಹಲವಾರು ನದಿಗಳಿಗೆ ಜನ್ಮ ನೀಡಿದೆ. ಅವುಗಳಲ್ಲಿ ಮುಖ್ಯವಾಗಿ ಘಟಪ್ರಭಾ ನದಿ, ಮಲಪ್ರಭಾ ನದಿ, ತುಂಗಭದ್ರಾ ನದಿ, ಕಾವೇರಿ ನದಿ, ಹೇಮಾವತಿ ನದಿ, ಕಬಿನಿ ನದಿ ಮುಂತಾದವುಗಳಾಗಿವೆ. ತಮಿಳುನಾಡಿನಲ್ಲಿ ಹರಡಿಕೊಂಡಿರುವ ನೀಲಗಿರಿ ಬೆಟ್ಟಗಳು ಕೂಡ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಇಲ್ಲಿರುವ ದೊಡ್ಡ ಬೆಟ್ಟ ಈ ಭಾಗದ ಅತಿ ಎತ್ತರ ಬೆಟ್ಟವಾಗಿದೆ ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 2ನೇ ಅತಿ ಎತ್ತರದ ಬೆಟ್ಟವಾಗಿದೆ. ಇದು ಉದಕಮಂಡಲ ಅಂದ್ರೆ ಊಟಿ ಎಂದು ನೀವು ಕರೆಯುವ ಬೆಟ್ಟಗಳ ಸಾಲಿನಲ್ಲಿದೆ. ಇಲ್ಲೇ ನೋಡಿ, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳನ್ನ ಸಂಧಿಸುವಂತಹ ಜಾಗವಾಗಿದೆ. ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಲವಾರು ಪ್ರಸಿದ್ಧ ಹಿಲ್ ಸ್ಟೇಷನ್ಗಳನ್ನು ನಾವು ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಖಾಂಡಾಲ, ಲೋನಾವಾಲಾ, ಮಹಾಬಳೇಶ್ವರ ಇದ್ದರೆ ಕರ್ನಾಟಕದಲ್ಲಿ ಕೊಡಗು, ಆಗುಂಬೆ, ಚಿಕ್ಕಮಗಳೂರು ಹಾಗೂ ಸಕಲೇಶ್ಪುರ ಸುತ್ತಮುತ್ತ ಇರುವ ಹಲವಾರು ಹಿಲ್ ಸ್ಟೇಷನ್ಗಳನ್ನ ನಾವು ಕಾಣಬಹುದು. ಇನ್ನು ತಮಿಳುನಾಡಿಗೆ ಹೋದರೆ ಊಟಿ ಮತ್ತು ಕೊಡೈಕನಲ್ಲಿರುವ ಪ್ರಮುಖ ಹಿಲ್ ಸ್ಟೇಷನ್ಗಳಾಗಿವೆ. ಹಾಗೆಯೇ ಕೇರಳದಲ್ಲಿ ವಾಯನಾಡ್, ಮುನ್ನಾರ್ ಅತಿ ಪ್ರಸಿದ್ಧವಾದಂತಹ ಹಿಲ್ ಸ್ಟೇಷನ್ಗಳಾಗಿವೆ. ಅಷ್ಟೇ ಅಲ್ಲದೆ ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ಘಾಟ್ ಸೆಕ್ಷನ್ಗಳನ್ನು ನಾವು ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಖಂಡಾಲ ಘಾಟ್ ಅತಿ ಭಯಾನಕ ಹಾಗೂ ಅಷ್ಟೇ ಪ್ರಸಿದ್ಧಿಯನ್ನ ಪಡೆದರೆ ಕರ್ನಾಟಕದಲ್ಲಿ ಚಾರ್ಮಡಿ ಘಾಟ್, ಆಗುಂಬೆ ಘಾಟ್, ಶಿರಾಡಿ ಘಾಟ್, ಬಿಸಿಲೆ ಘಾಟ್ ಹೆಸರುವಾಸಿಯಾಗಿವೆ. ಕೇರಳದಲ್ಲಿಯೂ ಕೂಡ ಪಾಲ್ ಘಾಟ್, ಸುಲ್ತಾನ್ ಬತೇರಿ ಮತ್ತು ಮುನ್ನಾರ್ ಘಾಟ್ಗಳು ತುಂಬಾನೇ ಡೇಂಜರಸ್ ಆಗಿವೆ. ಆದ್ರೆ ಪಾಲ್ ಘಾಟ್ ಪಶ್ಚಿಮ ಘಟ್ಟಗಳಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನ ಹೊಂದಿದೆ. ನಾವು ಮೊದಲೇ ಹೇಳಿದಂತೆ ಮುಂಗಾರು ಮಾರುತಗಳು ಮಹಾರಾಷ್ಟ್ರ, ಗೋವಾ ಗಡಿಯ ಪಶ್ಚಿಮ ಘಟ್ಟದಿಂದ ಹಿಡಿದು ಕೇರಳದ ಅಂತ್ಯದವರೆಗೂ ಹರಡಿಕೊಂಡಿರುವ ಈ ಘಟ್ಟ ಸಾಲಿನಲ್ಲಿ ಮೊದಲು ಮಳೆ ತರಿಸುತ್ತವೆ. ಏಕೆಂದರೆ ಈ ಘಟ್ಟದ ಸಾಲುಗಳು ಎತ್ತರವಾಗಿದ್ದು ಮೋಡಗಳನ್ನ ಅಲ್ಲಿಯೇ ತಡೆದು ಮಳೆ ಸುರಿಸುತ್ತವೆ. ಆದರೆ ಕೇರಳ ಮತ್ತು ತಮಿಳುನಾಡಿನ ನಡುವೆ ಇರುವಂತಹ ಒಂದು ದೊಡ್ಡ ಕಂದಕ ಈ ಮನ್ಸೂನ್ ಮಾರುತಗಳನ್ನ ಒಳ ಸುಳಿಯಲು ಸಹಾಯ ಮಾಡುತ್ತವೆ. ಹೀಗಾಗಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇರುವಂತಹ ಬೆಂಗಳೂರಿನಲ್ಲಿ ಭರ್ಜರಿ ಮಳೆಯಾಗುತ್ತದೆ. ಪಶ್ಚಿಮ ಘಟ್ಟಗಳ ಮಧ್ಯೆ ನೀಲಗಿರಿ ಮತ್ತು ಅಣ್ಣಾಮಲೈ ಬೆಟ್ಟಗಳ ನಡುವೆ ನೆಲೆಸಿರುವ ಪ್ರದೇಶ ತಮಿಳುನಾಡಿನ ಕೊಯಮತ್ತೂರಿನಿಂದ ಕೇರಳದ ಪಾಲಕ್ಕಾಡ್ವರೆಗೆ ಪಾಲಕ್ಕಾಡ್ ಗ್ಯಾಪ್ ಎಂದು ಕರೆಯಲ್ಪಡುತ್ತದೆ. ಇದು ಭೂಮಿಯ ಆರಂಭದ ಹಂತದಲ್ಲಿ ಖಂಡಗಳ ಚಲನೆಯಿಂದ ಉಂಟಾದ ಜ್ವಾಲಾಮುಖಿ ಸ್ಫೋಟದಲ್ಲಿ ರೂಪುಗೊಂಡಿರುವ ಒಂದು ಭಯಾನಕ ಕಂದಕವಾಗಿದೆ. ಪಾಲ್ಘಾಟ್ ಗ್ಯಾಪ್ ಈ ಪ್ರದೇಶದ ಹವಾಮಾನ ಮಾದರಿಯನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಹಗಲಿನ ವೇಳೆಯಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಸರಿಸುಮಾರು 900 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸೂರ್ಯನ ಶಾಖದಿಂದ ಬಿಸಿಲಿನ ತಾಪಮಾನ ಏರುತ್ತದೆ. ಇದರಿಂದ ಕಡಿಮೆ ಒತ್ತಡ ವಲಯವು ಉಂಟಾಗುತ್ತದೆ. ಈ ಸಮಯದಲ್ಲಿ ಸಿಂಧೂ ಸಮುದ್ರದಿಂದ ತೇವಾಂಶ ಹೊತ್ತ ಗಾಳಿಗಳು ಪಾಲಕ್ಕಾಡ್ ಗ್ಯಾಪ್ ಮೂಲಕ ಹಾದು ಒಳಗೆ ಬರುತ್ತವೆ. ಈ ಮೋಡಗಳು ಮೈಸೂರು ಮತ್ತು ಬೆಂಗಳೂರು ಕಡೆ ಸಾಗುತ್ತವೆ. ಹೀಗಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಸಮುದ್ರದ ಮೇಲ್ಮೈಯಿಂದ ಹೊರಟ ಈ ಗಾಳಿಯು ಬೆಂಗಳೂರನ್ನ ತಲುಪಲು 400 ಕಿಲೋಮೀಟರ್ನ ಪ್ರಯಾಣವನ್ನ ಮಾಡಬೇಕಾಗುತ್ತದೆ. ಹೀಗಾಗಿ ನೀವು ಬೆಂಗಳೂರಿನಲ್ಲಿ ಹೆಚ್ಚಾಗಿ ಸಂಜೆಯ ವೇಳೆ ಮೋಡ ಕವಿದ ವಾತಾವರಣ ಹಾಗೂ ಮಳೆಯನ್ನ ಅನುಭವಿಸಬಹುದು. ಇದೇ ಕಾರಣ ನೀವು ಹೆಚ್ಚಾಗಿ ಬೆಂಗಳೂರಿನಲ್ಲಿ ಶಾಖ ಹೆಚ್ಚಾದಾಗ ಹೆಚ್ಚಾಗಿ ಮಳೆ ಬೀಳೋದಕ್ಕೆ ಈ ಪಾಲ್ಘಾಟ್ ಗ್ಯಾಪೇ ಕಾರಣವಾಗಿದೆ. ಅಂತಿಮವಾಗಿ ಈ ಪಾಲ್ಘಾಟ್ ಗ್ಯಾಪ್ ಬೆಂಗಳೂರಿನಲ್ಲಿ ಸುರಿಯುವ ಮಳೆಗೆ ಕಾರಣವಾಗಿದೆ. ಇದೇ ಕಾರಣ ವರ್ಷ ಉದ್ದಕ್ಕೂ ಬೆಂಗಳೂರಿನಲ್ಲಿ ಮಳೆ ಆಗುತ್ತಾನೆ ಇರುತ್ತದೆ. ಒಂದು ವೇಳೆ ಈ ಗ್ಯಾಪ್ ಇಲ್ಲದೆ ಇದ್ದಿದ್ದರೆ ಸಾಮಾನ್ಯವಾಗಿ ಮುಂಗಾರು ಮಾರುತಗಳು ಮುಂದೆ ಸಾಗುತ್ತಾನೆ ಇರಲಿಲ್ಲ. ಇಲ್ಲವೇ ಕೇರಳ ಗಡಿಯಲ್ಲಿ ಮಳೆ ಸುರಿಯುತ್ತವು. ಇಲ್ಲದೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿತ್ತು. ಈ ಪಾಲ್ಘಾಟ್
ಗ್ಯಾಪ್ ಇರೋದ್ರಿಂದಲೇ ಕರ್ನಾಟಕದ ಇತರ ಭಾಗಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನಕ್ಕೆ ಮಳೆಯಾಗಬೇಕೆಂದ್ರೆ ಈ ಪಾಲ್ಘಾಟ್ ಗ್ಯಾಪೇ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಈ ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ಪ್ರಮುಖ ಜಲಪಾತಗಳನ್ನು ನಾವು ಕಾಣಬಹುದು. ಅವುಗಳಲ್ಲಿ ಮುಖ್ಯವಾಗಿ ಭಾರತದ 2ನೇ ಅತಿ ಎತ್ತರದ ಜಲಪಾತ ಜೋಗ ಜಲಪಾತ, ಸಾತೋಡಿ ಜಲಪಾತ, ಮಾಗೋಡು ಜಲಪಾತ, ದೂದಸಾಗರ, ಉಂಚಳ್ಳಿ ಜಲಪಾತ, ಇರಪ್ಪು ಜಲಪಾತ ಇವೆಲ್ಲವೂ ಕರ್ನಾಟಕದಲ್ಲಿದ್ದರೆ ಕೇರಳದಲ್ಲಿ ಅತಿರಪಲ್ಲಿ ಜಲಪಾತ ಕೂಡ ಅತ್ಯಂತ ಹೆಸರುವಾಸಿಯಾಗಿದೆ. ನೋಡಿದಿರಾ ಸ್ನೇಹಿತರೆ, ಈ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಿಂದ ನಮಗೆಷ್ಟು ಉಪಯೋಗಗಳಿವೆ ಅಂತ. ಆದಷ್ಟು ನಾವು ಈ ಪರ್ವತ ಶ್ರೇಣಿಗಳನ್ನ ಕಾಪಾಡೋದು ನಮ್ಮ ಕರ್ತವ್ಯವಾಗಿದೆ. ಈ ಪರ್ವತ ಶ್ರೇಣಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಮಗೆ ಈ ಮಾಹಿತಿ ಹೇಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಶೇರ್ ಮಾಡಿ.